ಬೈಂದೂರು ತಾಲೂಕಿನ ಆಲೂರು ಗ್ರಾಮದಲ್ಲಿ ಇತಿಹಾಸವುಳ್ಳ ಸೋಮನಾಥೇಶ್ವರ ದೇವಾಲಯವಿದ್ದು, ಆ ದೇವಾಲಯವು ಯಾವುದೇ ನಿರ್ವಹಣೆ ಇಲ್ಲದೆ ಮರ ಗಿಡ ಪೊದೆಗಳಿಂದ ಆವರಿಸಿ ಶಿಥಿಲಗೊಂಡಿತ್ತು. ಇದೀಗ ಊರ ನಾಗರಿಕರು ಕಾರ್ಯಪ್ರವೃತ್ತಗೊಂಡು ದೇವಳದ ಜೀರ್ಣೋದ್ಧಾರ ಕೆಲಸ ಕಾರ್ಯಗಳು ನಡೀತಾ ಇದೆ. ಉಡುಪಿ ಜಿಲ್ಲೆ ಬೈಂದೂರು ತಾಲೂಕು ಆಲೂರು ಗ್ರಾಮದ ತಾರಿಬೇರು ಸೌಪರ್ಣಿಕಾ ನದಿಯ ತಟದಲ್ಲಿರುವ ಸುಮಾರು 900 ವರ್ಷಗಳ ಹಿಂದಿನ ಇತಿಹಾಸವುಳ್ಳ ಸೋಮನಾಥೇಶ್ವರ ದೇವಾಲಯವು ವಿಜಯನಗರ ಅರಸರ ಕಾಲದ ಪ್ರಾಚೀನ ದೇವಸ್ಥಾನವಾಗಿದೆ. ಶ್ರೀ ಸೋಮನಾಥ ದೇವಾಲಯ ಇತ್ತು ಅನ್ನೋದಕ್ಕೆ ಸಾಕ್ಷಿಯಾಗಿ ಮಾಡುರಹಿತ ನಂದಿ ಮಂಟಪ, ಗರ್ಭಗುಡಿ ಗೋಡೆ, ಪೌಳಿಯ ತಳಪಾಯ ಹಾಗೂ ಕಾಶಿಯಿಂದ ತಂದ ಚಪ್ಪತಿಲಿಂಗ ಮರ ಗಿಡ ಪೊದೆಗಳಿಂದ ಆವರಿಸಿಕೊಂಡಿತ್ತು. ದೇವಸ್ಥಾನ ಶಿಥಿಲಗೊಂಡಿರುವ ಕಾರಣದಿಂದ ಯಾರೂ ದೇವಸ್ಥಾನದ ಪೂಜಾದಿ ಕಾರ್ಯವನ್ನು ನಡೆಸದೇ ಇರುವುದರಿಂದ ಊರಿನ ಜನತೆಗೆ ಮಾನಸಿಕ ನೆಮ್ಮದಿ, ಆರ್ಥಿಕ ಸಂಕಷ್ಟ, ಸಂಪಾದನೆ ಇಲ್ಲದಿರುವುದು, ಕೃಷಿಯಲ್ಲಿ ಒಳ್ಳೆಯ ಪ್ರಮಾಣದ ಫಲ ದೊರಕದೇ ಇರುವುದು ಹಾಗೂ ಆರೋಗ್ಯ ಸಮಸ್ಯೆ ಇಂತಹ ಸಮಸ್ಯೆಗಳನ್ನು ಅನುಭವಿಸಿ ಇದಕ್ಕೆ ಕಾರಣ ಏನು ಅಂತ ತಿಳಿಯಲು ಅಷ್ಟಮಂಗಲ ಪ್ರಶ್ನೆ ಇಟ್ಟಾಗ ಈ ಭಾಗದಲ್ಲಿ ಹಿಂದೆ ದೇವಸ್ಥಾನವಿದ್ದು ಬ್ರಾಹ್ಮಣರು ಪೂಜೆ ನಡೆಸ್ತಾ ಇದ್ರು. ಸುಮಾರು 120 ವರ್ಷಗಳ ಕಾಲ ಪೂಜೆ ಇಲ್ಲದೆ ನಿರ್ನಾಮ ಅವಸ್ಥೆಗೆ ಹೊಂದಿದ ಒಂದು ದೇವಸ್ಥಾನ ಆಗಿತ್ತು. ಅದು ಯಾವ ಕಾರಣದಿಂದ ಅದು ಅಜೀರ್ಣ ಹೊಂದಿದೆಯೋ ನಮಗೆ ಗೊತ್ತಿಲ್ಲ. ಆದರೆ ಹಿಂದೆ ಸುಮಾರು 900 ವರ್ಷಗಳ ಹಿಂದೆ ವಿಜಯನಗರ ಸಾಮ್ರಾಜ್ಯದ ಸಾಮಂತ ದೊರೆಯಾದ ಶ್ರೀ ಗಳದಿಯ ಚೆನ್ನಮ್ಮನ ಆಶ್ರಯದಲ್ಲಿ ಈ ದೇವಸ್ಥಾನ ನಿರ್ಮಾಣ ಆಗಿದೆ ಎಂಬುದು ನಮಗೆ ಪ್ರಶ್ನಾ ಮಾರ್ಗದ ಆ ಕುಂಡಲಿ ಪ್ರಕಾರ ಬರುತ್ತಿದೆ. ಕಾರಣಾಂತರಗಳಿಂದ ಊರು ಬಿಟ್ಟು ಪರವೂರಿಗೆ ಹೋದ ಕಾರಣ ಇಷ್ಟೆಲ್ಲ ಕಷ್ಟಗಳಿಗೆ ಕಾರಣ ಎಂಬುದನ್ನು ತಿಳಿದ ಊರಿನ ನಾಗರಿಕರು ಕೂಡಲೇ ಕಾರ್ಯಪ್ರವೃತ್ತರಾಗಿ ಶಿವನ ದೇವಸ್ಥಾನ ಕಟ್ಟುವಲ್ಲಿ ಪಣ ತೊಟ್ಟು ಸಮಿತಿಯನ್ನು ರಚಿಸಿ ದೇವಸ್ಥಾನದ ಮೂಲ ಬ್ರಾಹ್ಮಣ ಮನೆತನದ ರಾಜರಾಮ್ ಭಟ್ ಅಧ್ಯಕ್ಷತೆಯಲ್ಲಿ ಹಿರಿಯರಾದ ಅಪ್ಪಣ್ಣ ಹೆಗ್ಡೆ ಹಾಗೂ ರಮೇಶ್ ಕಾಣಿಗ ಮುಂದಾಳತ್ವದಲ್ಲಿ ಜೀರ್ಣೋದ್ಧಾರ ಸಮಿತಿಯನ್ನು ರಚಿಸಿ ದೇವಸ್ಥಾನದ ನಿರ್ಮಾಣ ಹಾಗೂ ಧಾರ್ಮಿಕ ಕಾರ್ಯಕ್ರಮದ ವೆಚ್ಚವನ್ನು ಸುಮಾರು 1 ಕೋಟಿ ರೂಪಾಯಿ 59 ಲಕ್ಷ ಅಂತ ಅಂದಾಜಿಸಲಾಗಿದೆ. ದೇವಸ್ಥಾನದ ಕಟ್ಟಡ ಕಾಮಗಾರಿಗಳು ಹಾಗೂ ಜೀರ್ಣೋದ್ಧಾರ ಕೆಲಸಗಳು ದಾನಿಗಳ ನೆರವಿನಿಂದ ಶೀಘ್ರಗತಿಯಲ್ಲಿ ಪ್ರಾರಂಭಗೊಂಡು ಕೊರೋನಾದಂತಹ ಮಹಾಮಾರಿ ನಡುವೆಯೂ ಕೆಲಸವು ಸಾಂಗವಾಗಿ ನಡೆದಿದ್ದು ದೇವಸ್ಥಾನದ ಕಟ್ಟಡಗಳು ಕೆಂಪು ಕಲ್ಲಿನಿಂದಲೇ ಸುಂದರ ಕಲಾಕೃತಿಯೊಂದಿಗೆ ಕಟ್ಟಿದ್ದಾರೆ. ದೇವಸ್ಥಾನದ ಕಟ್ಟಡ ನಿರ್ಮಾಣ ಕಾಮಗಾರಿ ಮುಕ್ತಾಯದ ಹಂತದಲ್ಲಿದ್ದು ಆರ್ಥಿಕ ಅಡಚಣೆಯಿಂದ ಕೆಲವು ಕೆಲಸ ಕಾರ್ಯಗಳು ಬಾಕಿ ಉಳಿದಿದ್ದು ಭಕ್ತಾದಿಗಳಿಂದ ತನು ಮನ ಧನ ಸಹಾಯವನ್ನ ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಸರ್ವ ಸದಸ್ಯರು ಹಾಗೂ ಗ್ರಾಮಸ್ಥರು ಸಹಕಾರವನ್ನ ಅಪೇಕ್ಷಿಸ್ತಾ ಇದ್ದಾರೆ. ಇನ್ನು ನಮಗೆ ಸಾಕಷ್ಟು ಜನ ಸಹಕಾರ ಮಾಡ್ತೀನಿ ಅಂತಲೇ ಮಾತು ಕೊಟ್ಟವರಿದ್ದಾರೆ. ಅವರು ಕೂಡ ಮತ್ತು ಅವರ ಮೂಲಕ ಬರುವಂಥವರು ಕೂಡ ಸಹಕಾರ ಮಾಡಿದರೆ ನಮ್ಮ ಈ ಕೆಲಸ ಕಾರ್ಯಗಳೆಲ್ಲವೂ ನಾವು ಯೋಚಿಸಿದ ಮಟ್ಟದಲ್ಲಿ ಒಂದು ಉತ್ತಮ ರೀತಿಯಲ್ಲಿ ನಡೀತದೆ ಅಂತ ಹೇಳುವುದು ನಮ್ಮ ಭಾವನೆ. ಆದರೆ ಅದೆಲ್ಲದಕ್ಕೂ ನಮಗೆ ಅಗತ್ಯವಾಗಿ ಇರುವಂಥದ್ದು ಆರ್ಥಿಕ ವ್ಯವಸ್ಥೆ. ಈಗ ಇದಕ್ಕೆ ನಿಮ್ಮ ಮಾಧ್ಯಮದ ಮೂಲಕ ತಿಳಿಸುವುದೇನೆಂದರೆ ಧನ ಸಹಾಯ ಮಾಡುವಂಥ ಇಂಥ ಧಾರ್ಮಿಕ ಕಾರ್ಯಗಳಿಗೆ ಕೈ ಜೋಡಿಸುವಂಥ ಒಂದು ಧಾರ್ಮಿಕ ಕಾರ್ಯಗಳನ್ನು ದೇವಸ್ಥಾನ ಹಾಳು ಬಿದ್ದಂಥ ದೇವಸ್ಥಾನವನ್ನು ಪುನರ್ಜೀವನಗೊಳಿಸುವಂಥ ವ್ಯವಸ್ಥೆಗೆ ಕೈ ಜೋಡಿಸಲಿಕ್ಕೆ ಮಾಧ್ಯಮದ ಮುಖಾಂತರ ಪ್ರತಿಯೊಬ್ಬರಿಗೂ ನಾನೀಗ ಅವರಿಗೆ ಸಹಕಾರ ಮಾಡಲಿಕ್ಕೆ ಆಹ್ವಾನ ಮಾಡ್ತಿದ್ದೇನೆ. ದಯವಿಟ್ಟು ಈ ಮೂಲಕ ಈ ವಿಚಾರವನ್ನು ತಿಳಿದುಕೊಂಡವರು ನಮ್ಮ ದೇವಸ್ಥಾನಕ್ಕೆ ಆರ್ಥಿಕವಾಗಿ ಸಹಾಯ ಮಾಡಬೇಕಂತಲೇ ಅವರ ಮೂಲಕ ವಿನಂತಿಯನ್ನು ಮಾಡ್ತಿದ್ದೇವೆ. ಹಾಗೆ ಈ ದೇವಸ್ಥಾನ ಹಾಳು ಬಿದ್ದಂಥ ಕಟ್ಟಡವನ್ನು ತೆರವುಗೊಳಿಸಲಿಕ್ಕೆ ನಮ್ಮ ಇಡೀ ಊರಿನ ಒಂದು ಮುದಿ ವಯಸ್ಸಿನ ವ್ಯಕ್ತಿಗಳು ಕೂಡ ತಮ್ಮ ಒಂದು ಪರಿಶ್ರಮವನ್ನು ಇಲ್ಲಿ ಮಾಡಿದ್ದಾರೆ, ತಮ್ಮ ಬೆವರನ್ನು ಇಲ್ಲಿ ಚೆಲ್ಲಿದ್ದಾರೆ. ದೇವರು ಕೂಡ ಯಾರ್ಯಾರು ಕಟ್ಟಲಿಕ್ಕೆ ಬಂದರೂ ಕೂಡ ಏಕ ವ್ಯಕ್ತಿಗೆ ಕಟ್ಟಲಿಕ್ಕೆ ಬಿಡಲಿಲ್ಲ. ಈ ಊರಿನ ಜನರಿಂದಲೇ ಈ ದೇವಸ್ಥಾನ ಹಾಳು ಬಿದ್ದಿದೆ ಅಂತ ಹೇಳುವಂಥದ್ದು ಪ್ರತೀತಿ ಜನರಲ್ಲಿ ಬಂದಿದೆ, ಪ್ರಶ್ನೆಯಲ್ಲೂ ಬಂದಿದೆ. ಆ ಪ್ರಕಾರ ಊರಿನ ಜನರ ಮುಖೇನವೇ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಬೇಕೆನ್ನುವಂಥ ನಿರೀಕ್ಷೆಯನ್ನು ದೇವರು ಇಟ್ಟುಕೊಂಡಂತೆ ಕಂಡುಬಂದಿದೆ. ರವಿರಾಜ್, ವಿ4 ನ್ಯೂಸ್, ಕುಂದಾಪುರ.